ಪಜೀರ್ ಗ್ರಾಮ ಪಂಚಾಯತ್ ವ್ಯಾಪ್ತಿದ ಬಳಕ ಪನ್ಪಿನವಲು ಸೋಮವಾರ ರಾತ್ರಿ ಬತ್ತಿನ ಜೋರದ ಬರ್ಸರ್ ದಾತ್ರ ಇಸ್ಮಾಯಿಲ್ರನ ಇಲ್ಲದ ತಡೆಗೋಡೆ ಬೂರ್ದು ಇಲ್ಲು ಪೂರ್ತಿಯಾದ ಹಾನಿ ಆದಿತದ ಜಾಗೆಗೂ ಉಳ್ಳಾಲ ತಹಶೀಲ್ದಾರ್ ಪುಟ್ಟರಾಜು ಭೇಟಿ ಕೊಡ್ದು ಪರಿಶೀಲನೆ ಮಾಡ್ತಾರೆ. ಸ್ಲ್ಯಾಬ್ ತನ್ನಿ ಬೇರೆ ರೂಟ್ ಕೊಡ್ಕೋ ಆ ತನ್ನಿ ಇಡ್ಪರ ಬರಬಹುದು ತನ್ನಿ ಅಲ್ಲ ಊಡ ತರ್ಪಲ್ಲಿ ಇಟ್ಟಿಟ್ಟು ಕೀಲ್ತೋಲು ಮುಚ್ಚೋರು. ಈ ಪುರ್ತು ಪಾತೇರ್ನ ಪುಟ್ಟರಾಜು ಜೋರುಡೆ ಬತ್ತಿನ ಬರ್ಸರ್ ದಾತ್ರ ಇಸ್ಮಾಯಿಲ್ರನ ಇಲ್ಲಗ ತಡೆಗೋಡೆ ಬೂರ್ದು ಪೂರ್ತಿ ಹಾನಿ ಆತನು. ಈ ಪುರ್ತು ಇಸ್ಮಾಯಿಲ್ರನ ಮರ್ಮಲ್ ಬೊಕ್ಕ ಬಾಲೆ ಕೈತಳ್ಡೆ ಇತ್ತೇರು. ಕುಜಲ್ದ ಅಂತರಡು ಪ್ರಾಣಾಪಾಯದ ಪಾರಾದಿದದು ಒವ್ವೆ ಬೇನೆ ಗಾಯಲಾತಿಚ್ಚಿ ಇಲ್ಲು ಪೂರ್ತಿಯಾದ ಹಾನಿ ಆದಿದದು ಇಲ್ಲದಕ್ಲೇನು ಸ್ಥಳಾಂತರಿಸಾದನು. ಪರಿಹಾರ ಕೊರಪೆ ಬಂಡ ತೆರಿಪಾಯರು. ಪಜೀರು ಗ್ರಾಮದ ಬಳಕ ಎಂಬಲ್ಲಿ ಇಸ್ಮಾಯಿಲ್ ಅವರ ಮನೆ ರಾತ್ರಿ 8 ಗಂಟೆಗೆ ತಡೆಗೋಡೆ ಬಿದ್ದು ಪೂರ್ಣ ಹಾನಿಯಾಗಿದೆ. ಈ ಸಂದರ್ಭದಲ್ಲಿ ಇಸ್ಮಾಯಿಲ್ ಅವರ ಸೊಸೆ ಮೊಹಮ್ಮದ್ ಅಲಿ ಅವರ ಧರ್ಮಪತ್ನಿ ರಾಮ್ಲತಾ ಅವರು ಅಡುಗೆ ಮಾಡ್ತಿದ್ದು, ಅವರ ಮಗು ಸಹ ಪಕ್ಕದಲ್ಲೇ ಇದ್ದು ಕೆಲವು ಅಂತರದಲ್ಲಿ ಅದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾವುದೇ ನೋವುಗಳಾಗಲಿ ಯಾವುದೇ ಗಾಯಗಳಾಗಲಿ ಯಾವುದೇ ಪ್ರಾಣಾಪಾಯ ಆಗಿರುವುದಿಲ್ಲ. ಇದು ಪೂರ್ಣ ಹಾನಿಯಾಗಿದ್ದು ಕೂಡಲೇ ಅವರಿಗೆ ಪರಿಹಾರ ಕಾರ್ಯಕ್ರಮ ಒದಗಿಸಲು ನಮ್ಮ ಅಧ್ಯಕ್ಷರು ಸಹ ಸಹಕಾರ ನೀಡಿದ್ದಾರೆ. ಅವರು ಕೂಡಲೇ ಬಂದು ಇವರು ಬೇರೆ ಕಡೆಗೆ ಸ್ಥಳಾಂತರ ರಾತ್ರಿನೇ ಮಾಡಿದ್ದಾರೆ. ಎಲ್ಲ ಅಲ್ಲಿ ಜನ ಕುಟುಂಬಸ್ಥರನ್ನು ಸ್ಥಳಾಂತರ ಮಾಡಿ ಈ ಮನೆಯನ್ನು ಖಾಲಿ ಇದೆ, ಆದರೆ ಕೂಡಲೇ ಪರಿಹಾರವನ್ನು ನೀಡ್ತೇವೆ ಅಂತ ಇದು ತಿಳಿಸಿದ್ದಾರೆ. ಪಜೀರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರಫೀಕ್ ಫಾತಿರೊಂದು ಇಸ್ಮಾಯಿಲ್ರನ ಇಲ್ಲಗ ತಡೆಗೋಡೆ ಬೂರ್ದು ಪೂರ್ತಿ ಹಾನಿಯಾದಿದ್ದು ತಹಶೀಲ್ದಾರ್ ಜಾಗೆ ಪರಿಶೀಲನೆ ಮಾಡಿದ ಪರಿಹಾರ ಕೊರಿಯರ ಉಳ್ಳೇರು. ಇಲ್ಲಗ ಹಾನಿಯಾಯನ ಪೊರ್ತುಡು ಕೈತಲ್ದ ಜವನೇರು ಬತ್ತದ ಕಲ್ಲುಲೆಂದೆತ್ತದು ಸಾಕಾರ ಮಲ್ದದ ಏರ್ಪಾಡು ತೆರಿಪಾಯರು. ಪಜೀರ್ ಗ್ರಾಮದ ಬಳಕದ ಇಸ್ಮಾಯಿಲ್ ಅವರ ಮನೆ ಸಂಪೂರ್ಣವಾಗಿ ಹಿಂದುಗಡೆಯ ಇದು ಕಾಂಪೌಂಡ್ ವಾಲ್ ಕುಸಿತಗೊಂಡು ಹಾನಿಯಾಗಿದೆ. ಅದಕ್ಕೆ ಎಲ್ಲ ನಮ್ಮ ಉಳ್ಳಾಲ ತಹಸೀಲ್ದಾರರು ಈಗ ಆಗಮಿಸಿ ಅದನ್ನೆಲ್ಲ ವೀಕ್ಷಣೆಯನ್ನು ಮಾಡಿದ್ದಾರೆ. ಮತ್ತು ಗ್ರಾಮ ಕಾರ್ಮಿಕರು ಇದ್ದಾರೆ ನೋಡಿ ಅದರ ಎಲ್ಲ ಪರಿಹಾರವನ್ನು ಒದಗಿಸುವಂಥ ಪ್ರಯತ್ನವನ್ನು ಈಗಾಗಲೇ ಮಾಡ್ತೇನೆ ಅಂತೇಳಿ ಹೇಳಿದ್ದಾರೆ. ಅದೇ ರೀತಿ ಯಾವುದೇ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅದಕ್ಕೆ ಮೊದಲನೇದಾಗಿ ದೇವರಿಗೆ ನಾವು ಸ್ತುತಿಯನ್ನು ಸಲ್ಲಿಸಬೇಕಾಗ್ತದೆ. ಈ ಮಳೆಯ ಹಾನಿಯಿಂದಾಗಿ ಬಹುತೇಕ ಕಡೆಗಳಲ್ಲಿ ಇಂಥ ಅನಾಹುತಗಳು ಸಂಭವಿಸಿದ್ದು, ಅದಕ್ಕೆ ಬೇಕಾದಂಥ ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ತಹಸೀಲ್ದಾರ್ ಮುಖಾಂತರ ನಾವೆಲ್ಲ ಕೂಡ ಮಾಡ್ತಾಯಿದ್ದೇವೆ. ಅದಕ್ಕೆ ಕೂಡ ನಮ್ಮೆಲ್ಲ ಗ್ರಾಮಸ್ಥರು ಕೂಡ ಸಹಕಾರ ಇದೆ. ಅವರ ಕೂಡ ನಾನು ಪ್ರತಿಯೊಂದು ನಮ್ಮ ಇಲ್ಲಿಯ ಯುವಕರು ನಿನ್ನ ರಾತ್ರಿಯೇ ಬಂದು ಇಲ್ಲಿ ಎಲ್ಲ ಕಲ್ಲನ್ನು ತೆರವುಗೊಳಿಸಿ ಅಂಚನ್ನೆಲ್ಲ ತೆರವುಗೊಳಿಸಿ ಉತ್ತಮವಾದ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ಈಗ ಪರಿಹಾರವನ್ನು ಇಮಿಡಿಯೇಟ್ಲಿ ಕೊಡಲಿಕ್ಕೆ ತಹಸೀಲ್ದಾರ್ ಅವರು ಆದೇಶವನ್ನು ಮಾಡ್ತಾರೆ. ಪಜೀರು ಕುರ್ನಾಡು ಗ್ರಾಮ ಪಂಚಾಯತ್ ಗ್ರಾಮ ಕರಣಿಕೆರು ತೌಫಿಕ್, ಸಮಾಜ ಸೇವಕರು ಸಿಎಚ್ ಮೊಯ್ದೀನ್, ಜಮಿಯತ್ ಉತ್ತಲಬಾ ಫ್ರೆಂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ನಾಸಿರ್ ಬಳಕ ಈ ಪೊರ್ತೋಟುಗೆ ಇದ್ದಾರೆ.